ಸರಿಗೇನೋ ಅದು. ಇನ್ನೊಂದು ಕತೆ ಹೇಳ್ತಾನೆ. ಇರ್ದೆ ಗ್ರಾಮದ ಬೈಲಾಡಿ ಎಂಬಲಿನ ಗೋಪಾಲಕೃಷ್ಣ ದೇವಾಲಯ ಅಂತಲಿದೆ. ನಾನು ಕೆಲವು ಪಾಯಿಂಟ್ ಮಾತ್ರ ಹೇಳ್ತಾ ಇರೋದು. ಆ ದೇವಾಲಯದಿಂದ ಬೆಂದ್ರಿ ತೀರ್ಥಕ್ಕೆ ಹೋಗಲಿಕ್ಕೆ, ಒಂದು ಪ್ರವಾಸಿ ಕೇಂದ್ರವಾಗಿರುವಂಥ ಬೆಂದ್ರಿ ತೀರ್ಥಕ್ಕೆ ಹೋಗಲಿಕ್ಕೆ ಒಂದು ತೂಗು ಸೇತುವೆಗೆ 75 ಲಕ್ಷ ಅನುದಾನ ಮಂಜೂರು ಮಾಡಿಸಿದರು. ಆ ತೂಗು ಸೇತುವೆ ಎಲ್ಲಿಗೆ ಸೇರಿದೆ ಗೊತ್ತಾ ನಿಮಗೆ? ಯಾರೋ ಇಬ್ಬರ ತೋಟಕ್ಕೆ ಹೋಗಿ ಸೇರುವಂಥದ್ದು. 75 ಲಕ್ಷ ರೂಪಾಯಿ ಅನುದಾನ ಒಂದು ತೂಗು ಸೇತುವೆ ಕೂಡ ಯಾವ ಉದ್ದೇಶಕ್ಕಾಗಿ ಅದನ್ನು ತಂದಿದ್ದಾರೆ? ಅದು ದುರುಪಯೋಗ ಅಲ್ವಾ ಅಂತ ಹೇಳುವಂಥದ್ದು. ಎಷ್ಟು ದುರುಪಯೋಗ ಆಗ್ತಾಯಿದೆ ಈ ನಗರಸಭೆಯಲ್ಲಿ, ಎಷ್ಟು ಹಣ ದುರುಪಯೋಗ ಆಗಿದೆ. ಕಾಮಗಾರಿ ಹೆಸರಲ್ಲಿ ಇವರ ಅನುದಾನ ಎಷ್ಟು ದುರುಪಯೋಗ ಆಗ್ತಾ ಇದೆ. ಒಂದೇ ಒಂದು ಕಳಪೆ, ಒಂದೇ ಒಂದು ಗುಣಮಟ್ಟದ ಕಾಮಗಾರಿ ಆಗಿಲ್ಲ. ಇದು ಇಡೀ ಗ್ರಾಮಾಂತರದಲ್ಲಿ ಜಲಜೀವನ ಮಿಷನ್ ಅಡಿಯಲ್ಲಿ ಆಗುವಂಥ ಕಾಮಗಾರಿ ಇವರ ಅವಧಿಯಲ್ಲಿ ಎಲ್ಲ ಕಳಪೆ ಕಾಮಗಾರಿಗಳು. ಇಷ್ಟೆಲ್ಲ ನಿಮಗೆ ಗೊತ್ತಿದ್ರೂ ಕೂಡ ಒಂದು ಜನರ ಅನುಕೂಲಕ್ಕಾಗಿ ಮಾಡಿದಂಥ ಶಾಸಕರ ಕಚೇರಿ ವಿರುದ್ಧ ನೀವು ಮಾತಾಡ್ತಿರಲಿಲ್ಲ. ನಿಮಗೆ ನೈತಿಕತೆ ಇದೆಯಾ ನಾನು ಕೇಳುವಂಥದ್ದು. ನಿಮಗೆ ನೈತಿಕತೆ ಇದೆಯಾ? ಆಯ್ತಪ್ಪ, ನಮ್ಮ MP ಇದ್ದಾರಲ್ಲ ಕಟೀಲ್ರು, ಅವರ ಕಚೇರಿ ನೋಡಿದರೆ ನೀವು, ಐಷಾರಾಮಿ ಕಚೇರಿ ಲಕ್ಷಾಂತರ ರೂಪಾಯಿ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿ 2ನೇ ಮಹಡಿಯಲ್ಲಿ ಅವರ ಕಚೇರಿ ಇದೆ. ನಾನು ಜಿಲ್ಲಾಧಿಕಾರಿ ಕಚೇರಿ ಹೋಗುವಾಗ ನಮ್ಮ DUDC ಜಿಲ್ಲಾ ನಗರಾಭಿವೃದ್ಧಿ ಕೋಶಕ್ಕೆ ಹೋಗುವಂಥ ಕಚೇರಿಗೆ ಹೋಗುವಂಥ ದಾರಿಯಲ್ಲಿ ಅಲ್ಲೇ ಇರ್ತದೆ. ಆದರೆ ನಾನು ಅಲ್ಲಿ ಸಾರ್ವಜನಿಕರನ್ನು ನಾನು ಕಂಡಿಲ್ಲ. ಒಂದು MLA ಹತ್ರ ತುಂಬ ಜನ ಸಾರ್ವಜನಿಕರು ಬರ್ತಾರೆ, MP ಹತ್ರ ಯಾರು ಸಾರ್ವಜನಿಕರು ಹೋಗುವಂಥದ್ದು ಕಮ್ಮಿ. ಆದರೆ MP ಗೆ ಐಷಾರಾಮಿ ಕಚೇರಿ ಬೇಕು. ಇವರ ಮನಸ್ಥಿತಿ ಅದೇ, ಇವರ ಗೂಡಂಗಡಿ ಇದು ವಿಶಾಲವಾದಂಥದ್ದು. ಆ ಮನಸ್ಸೇನಿದೆ, ಮಠಂದೂರು ರಮಾನಿ ಮನಸ್ಸು ಒಂದು ಸೀಮಿತ ಮನಸ್ಸು, ಸಂಕುಚಿತ ಮನಸ್ಸು. ಹಾಗೆ ಅವರ ಆ ಕಚೇರಿ ಗೂಡಂಗಡಿ ಥರ ಇತ್ತು. ಅಶೋಕ್ ಕುಮಾರ್ ಅವರ ಮನಸ್ಸನ್ನು ವಿಶಾಲವಾದ ಮನಸ್ಸು, ಎಲ್ರಿಗೂ ಅನುಕೂಲ ಆಗಬೇಕು ದೃಷ್ಟಿಯಲ್ಲಿ ಮಾಡಿದಂಥ ಮನಸ್ಸು. ಇವತ್ತು ಹೇಳಿದ್ದಾರೆ ಅಲ್ಲಿ ಇಂಟರ್ಲಾಕ್ ಹಾಕಿದ್ದಾರೆ. ಇಂಟರ್ಲಾಕ್ ಆಗಿತ್ತು ಸ್ವಾಮಿ, ಅಲ್ಲಿ ಇಂಟರ್ಲಾಕ್ ಹಾಕಿದ್ದನ್ನು ಆ ಹಳೆ ಕಟ್ಟಡವನ್ನು ನೀವು ಕೆಡವಿದ್ರಲ್ಲ, ಅಲ್ಲಿ ನಗರಸಭೆಯ ಪುರಸಭೆಯ ಹಳೆ ಕಟ್ಟಡ ಕೆಡವಿದ್ರಲ್ಲ, ಅದರ ಕಥೆ ನಾನು ನಿಮ್ಮ ಹತ್ರ ಹೇಳ್ತೇನೆ. ಯಾವುದೇ ಕಟ್ಟಡ ಕೆಡವಬೇಕಿದ್ರೆ ಅದನ್ನು ಕೆಡವಿ ತೆಕ್ಕೊಂಡು ಹೋಗ್ಲಿಕ್ಕೆ ಜನ ಬರ್ತಾರೆ, ಹಣ ಕಟ್ಟಿ. ನೀವೊಂದು ಮನೆ ಹಳತಿದ್ರೆ ಅದರ ಹಂಚು ಪಕ್ಕಾಸು ಎಲ್ಲ ತೆಗೆದು ಹೋಗ್ಲಿಕ್ಕೆ ಜನ ಕಾಯ್ತಾರೆ. ಅದರದ್ದೇ ಜನ ಇದ್ದಾರೆ ಇಲ್ಲಿ. ನಾವು ಇಷ್ಟು ಕೊಡ್ತೇವೆ ನಮಗೆ ಕೊಡಿ ಅಂತೇಳಿ. ಇಲ್ಲೇನಾಗಿದೆ ಅಂತ ಗೊತ್ತಾ ನಿಮಗೆ? 4 ಲಕ್ಷ ಎಸ್ಟಿಮೇಟ್ ಮಾಡಿ ತೆಗೆದವನಿಗೆ 4 ಲಕ್ಷ ಕೊಟ್ಟದ್ದು. ಯಾರಿಗೆ? ಓಡ್ದು ತೆಗೆದವ. ಆ ಮರ ಎಲ್ಲಿದೆ, ಹಂಚೆ ಎಲ್ಲಿದೆ, ಅಲ್ಲಿ ಒಳ್ಳೊಳ್ಳೆ ಫ್ಯಾನ್ಗಳಿತ್ತು, ಅಲ್ಲಿ ತುಂಬ ಫರ್ನಿಚರ್ ಐಟಮ್ ಇತ್ತು, ಎಲ್ಲಿದೆ ಅಂತೇಳಿ ಲೆಕ್ಕಕ್ಕಿಲ್ಲ. ಇಂಟರ್ಲಾಕ್ ಇತ್ತು, ಇಂಟರ್ಲಾಕನ್ನು ಒಮ್ಮೆ ಟೆಂಡರ್ ಕರೆದು ಯಾರೋ ಜುಜಿ ಕೊಟ್ಟುಬಿಟ್ಟು. ಅದು ತೆರಿಗೆ ಅನ್ನೋ ದುರುಪಯೋಗ ಅಲ್ವಾ? ಇದನ್ನೆಲ್ಲ ಇಟ್ಟುಕೊಂಡು 5 ವರ್ಷದಲ್ಲಿ ಬೆಳೆದೆಲ್ಲ ಮಾಡಿ ಇವತ್ತು ಶಾಸಕರ ಬಗ್ಗೆ ಯಾಕಂತೇಳಿದರೆ ಇವತ್ತು ಬೇರೆ ಬೇರೆ ಯೋಜನೆಗಳು ಬರ್ತಾಯಿದೆ. ಪುತ್ತೂರಿನ ಅಭಿವೃದ್ಧಿ ಪೂರಕವಾಗಿ ಶಾಸಕರು ಮಾಡ್ತಾಯಿದ್ದಾರೆ. ಇವತ್ತು PAಗಳ ಬಗ್ಗೆ ಮಾತಾಡಿದ್ದಾರೆ. ಒಂದು MLA ಗೆ PAಗಳು 2 ಇರೋದು, ಒಂದು ಬೆಂಗಳೂರಲ್ಲಿ, ಒಬ್ಬರು ಊರಲ್ಲಿ ಕ್ಷೇತ್ರದಲ್ಲಿ. ಅದು ಸರ್ಕಾರ ಒದಗಿಸಿಕೊಟ್ಟಿದೆ. ಇವರು 6 PAಗಳನ್ನು ಇಟ್ಟುಕೊಂಡಿದ್ದಾರೆ. ಖಾಸಗಿಯಾಗಿ ಅವರು ಕೈಯಿಂದ ಸಂಬಳ ಕೊಟ್ಟರು, ಖಾಸಗಿಯಾಗಿ PAಗಳನ್ನು ಇಟ್ಟುಕೊಂಡಿದ್ದಾರೆ. ಅವರು ಓಪನ್ ಆಗಿ ಹೇಳಿದ್ದಾರೆ, ನಾನು ನನ್ನ PA ಇಟ್ಟುಕೊಂಡಿದ್ದೆ, ನೀವು ನಾವು ಇಲ್ಲದಾಗ ನನ್ನ PA ಸಂಪರ್ಕ ಮಾಡಿ. ಯಾರಾದರೂ ಒಂದು ಕಚೇರಿಗೆ ರೆವಿನ್ಯೂ ಸಮಸ್ಯೆ, ನಾನು 94 CC ಅರ್ಜಿಯನ್ನು ನಂದು ಆಗಿಲ್ಲ ಅಂತ ಹೇಳುವಾಗ ನಾನು PAಗೆ ಭೇಟಿಯಾಗಿ PAಗೆ ತಾಲೂಕು ಆಫೀಸಿಗೆ ಹೋಗಿ ಅಲ್ಲಿ ಸೆಕ್ಷನಲ್ಲಿ ಮಾತಾಡಿ ಏನಾಗಿ ತಿಳ್ಕೊಳ್ಳಿಕ್ಕೆ PA ಆ ಜನರಿಗೆ ಸಹಾಯ ಮಾಡಲಿಕ್ಕೆ. ಈಗ ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆಯಲ್ಲಿ ಏನೊಂದು ಸಮಸ್ಯೆ ಇತ್ತು, ಅವರ ಬಗ್ಗೆ ಮಾತಾಡಲಿಕ್ಕೆ ಹೋಗಿ ಅಲ್ಲಿ ಅವರಿಗೆ ಸಹಾಯ ಮಾಡುವಂಥದ್ದಕ್ಕೆ PA ಇಟ್ಟದ್ದು. ಅದೇ ಇವರಿಗೇನು ಹೊಟ್ಟೆ ನೋವು. ಇವರ PAಗಳಿದ್ರಲ್ಲ, ಏನು ದಂಧೆ ಮಾಡ್ತಾಯಿದ್ರು ಗೊತ್ತಾ ನಿಮಗೆ? ಅಲ್ಲಿ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಭಾರಿ ಅಭಿವೃದ್ಧಿ ಮಾಡಿದ್ರೆ ನಾನು ಮಾಡಿದನ್ನು ಟೇಪ್ ಕಟ್ ಮಾಡ್ತಾರೆ, ನಾನು ಮಾಡಿದನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳುವಂಥ ಶಾಸಕರಿಗೆ ಅಷ್ಟೆಲ್ಲ ಅಭಿವೃದ್ಧಿ ಮಾಡಿದರೆ, ಜನಪರವಾಗಿ ಇತ್ತಿದ್ರೆ ಯಾಕೆ BJP ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ನನ್ನ ಪ್ರಶ್ನೆ. ಕೊಡಬೇಕಿತ್ತಲ್ಲ ಅವರಿಗೆ. ಈಗ ಸಾಕಷ್ಟು ಜನಪರವಾಗಿ ಕೆಲಸ ಮಾಡಿದೆ ಅಂತ ಹೇಳಿದರೆ, ಜನಪ್ರಿಯತೆ ಇರ್ತಿದ್ರೆ ಅವರಿಗೆ ಟಿಕೆಟ್ ಕೊಡಬೇಕಿತ್ತಲ್ಲ. ಇವತ್ತು ಟಿಕೆಟ್ ವಂಚಿತರಾದವರು, ಅವರ ಮೂಲ ಗುಂಪಾದವರು ಇವತ್ತು ಅಸ್ತಿತ್ವಕ್ಕೆ ಬೇಕಾಗಿ ಇವತ್ತು ಮಾಧ್ಯಮದ ಮೇಲೆ ಮುಂದೆ ಬಂದು ಇವತ್ತು ಕೆಲಸ ಮಾಡುವಂಥ ಶಾಸಕರ ವಿರುದ್ಧ ಮಾತಾಡುವಂಥ ವಿಚಾರವನ್ನು ನಾನು ಖಂಡಿಸ್ತಾ ಇದ್ದೇನೆ.
ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಅದು ಯಾಕೆ ನಿಂತದ್ದು ನಾನು ಹೇಳ್ತೇನೆ. ಟೆಂಡರ್ ಮಾಡಿ ಆ ಪ್ರೋಸೆಸ್ ಅಲ್ಲಿ ಒತ್ತಡ ಆಗ್ತಿದ್ದಾಗ ಪುನಃ ಅಲ್ಲಿ ಯಾಕೆ ಖರ್ಚು ಮಾಡಬೇಕಿತ್ತು? ಅಲ್ಲಿ ಮೇಲೆ ಖರ್ಚು ಮಾಡಿದ್ರಲ್ಲ, ಈಗ 50-60 ಲಕ್ಷ ಖರ್ಚು ಮಾಡಿ ಮೇಲೆ ಫ್ಲೋರ್ ಅಲ್ಲಿ ಮಾಡಿದ್ರಲ್ಲ, ಮೀಟಿಂಗ್ ಹಾಲ್ ಅದೆಲ್ಲ ಮಾಡಿದ್ರಲ್ಲ, ಇವ್ರದೇ ಆಡಳಿತ ಅದು ದುರ್ಬಲ ಅಲ್ಲ ಅಂತ ಕೇಳೋದು. ಇಲ್ಲಿ ಆಗುದಿಲ್ಲ ಅಂದ್ರೆ ಓಕೆ, ಇಲ್ಲಿ ಆಗ್ತದೆ ಎಲ್ಲ ಮಾಡಿ ಅಲ್ಲಿ ಅನ್ನ ಇಟ್ಟು ಎಲ್ಲ ಮಾಡ್ತಿದ್ದಾಗ ಅಲ್ಲಿ ಕೂಡ ಪುನಃ ಖರ್ಚು ಮಾಡಿದ್ರೆ ಅಂತ ಹೇಳಿದ್ರೆ ಅಲ್ಲಿ ಹೇಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಚೇಂಬರ್ ಚೇಂಜ್ ಮಾಡಬೇಕಿತ್ತು. ಇಲ್ಲಿ ಹೇಗೂ ಖರ್ಚು ಸುಸಜ್ಜಿತ ಕಟ್ಟಡ ಆಗ್ತಲ್ಲ, ಎಲ್ಲ 40% ಕಾಮಗಾರಿ ಆಗಬೇಕು. ಕಮಿಷನ್ ಏನು ಕಮಿಷನ್ ಪಡಿಬೇಕು ಅದಕ್ಕೆ ಕಾಮಗಾರಿ. ಇಲ್ಲಿ ಕಟ್ಟಡ ಕೆಡವಳಿಕೆ ಯಾಕೆ ಗೊತ್ತು ನನಗೆ ಆಗಲಿಲ್ಲ, ಅದಕ್ಕೆ ನಮ್ದೇ ಅಡ್ಡಿ. ನಾನು ನೋಟಿಸ್ ಕೊಟ್ಟಿದ್ದೇನೆ. ಯಾಕಂದ್ರೆ ಒಂದು ಕಟ್ಟಡಕ್ಕೆ ಅದು ನಗರಸಭೆ ಅನುದಾನ ಮಾತ್ರ ಅಲ್ಲ, ಅದು 45 ಫೈನಾನ್ಸ್. ಒಂದು ಕಟ್ಟಡ ಕೊಡಬೇಕಿದ್ರೆ, ಒಂದು ಸರ್ಕಾರ ಯೋಜನೆಗೆ ಕಟ್ಟಡ ಕೊಡಬೇಕಿದ್ರೆ ಅದಕ್ಕೆ ಬಾಡಿಗೆ ಸಂಘ ಅಂತಿದೆ, ಅದಲ್ಲದೆ ಕೆಡವಲಿಕ್ಕೆ ಆಗುವುದು. ಅಲ್ಲಿ ಸಮುದಾಯ ಭವನ ಗೊತ್ತಿಲ್ಲ. ಸಮುದಾಯ ಭವನದಲ್ಲಿ ಯಾವುದೇ ಬೇರೆ ಉಪಯೋಗ ಮಾಡಬಾರದು ಕೊಟ್ಟಿಲ್ಲ, ಅದು ಅನುದಾನ ಬೇರೆ. ಆ ತಾಂತ್ರಿಕ ತೊಂದರೆಯಿಂದಾಗಿ ಕಟ್ಟಡ ಅಲ್ಲಿ ಟೆಂಡರ್ ಕರೀಲಿಕ್ಕೆ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಷ್ಟೇ. ಅದನ್ನು ಪ್ರಶ್ನೆ ಮಾಡಿದ್ರೆ ನಾವೇ, ಬೇರೆ ಯಾರಲ್ಲ. ಅವರ ಜನ್ಮದಲ್ಲೇ ಮಾಡ್ಲಿಕ್ಕೆ ಆಗಲ್ಲ, ಕಟ್ಟಡ ಮಾಡ್ಲಿಕ್ಕೆ ಆಗಲ್ಲ, ನಾವು ಬಿಡುವುದಿಲ್ಲ. ಅದು ಪ್ರಾಪರ್ಟಿ ನಗರಸಭೆಯದ್ದು. ಸರ್ಕಾರದ ಯೋಜನೆಯಲ್ಲಿ ಬಂದಂತ ಅನುದಾನದಂತ ಯಾವ ಕಟ್ಟಡವನ್ನ ಸರ್ಕಾರದ ಅನುಮತಿ ಇಲ್ಲದೆ ಕೆಲವರಿಗೆ ಆಗುವುದಿಲ್ಲ. ನೇರ ಜಿಲ್ಲಾಧಿಕಾರಿಗಳು ನಾನೇ ಗಮನ ಕೊಟ್ಟಿದ್ದೇನೆ. ಈ ರೀತಿ ಆಗ್ತಿದೆ. ರಾಜೇಂದ್ರ ಹತ್ರ ಕೇಳಿ, ಈ ರೀತಿ ಕಟ್ಟಡವನ್ನು ಕೆಡಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಬಿಡಬಾರದು ಅಂತ ಹೇಳಿ. ಹಾಗಾಗಿ ಕಟ್ಟಡ ಕೆಡವಿದ್ರೆ ನಷ್ಟ ಆಗ್ತಿರ್ಲಿಲ್ಲ, ಬಾಡಿಗೆ ಹೋಗ್ತಿರ್ಲಿಲ್ಲ, ನಷ್ಟ ಆಗ್ತಿರ್ಲಿಲ್ಲ. ಅಷ್ಟು ಜನರ ಬಾಡಿಗೆ ಎಬ್ಬಿಸಿಗೆಲ್ಲ ಹೊರಟರು, ನೋಟಿಸ್ ಎಲ್ಲ ಕೊಟ್ಟು ಟೆಂಡರ್ ಎಂತಾಗಿದೆ ಗೊತ್ತ ಇವರಿಗೆ ಮಂಡ್ಯದಾಗಲ್ಲ. ಒಂದು ಟೆಂಡರ್ ಕಾಮಗಾರಿ ಬೇರೆ ಬೇರೆ ಯೋಜನೆ, ಅಲ್ಲಿ 1 ಕೋಟಿ ಇಲ್ಲಿ 1 ಕೋಟಿ, ಇದು ನಾಲ್ಕಿಂದಾಗಿ ಮಾಡಲಿಕ್ಕೆ ಆಗುದಿಲ್ಲ. ಒಂದೇ ಯೋಜನೆಯಲ್ಲಿ ಒಂದೇ ಹಣ ನೀಡಬೇಕು. ಒಂದು ಶಾಸಕರಾದವರಿಗೆ ಸ್ವಲ್ಪ ಕನಿಷ್ಠ ಜ್ಞಾನ ಬೇಕು. 1 ಕೋಟಿಯಲ್ಲಿ 1 ಕೋಟಿ ಕಾಮಗಾರಿ ಮಾತ್ರ ಮಾಡಬೇಕು. ರಸ್ತೆ ಮಾಡಲಿಕ್ಕೆ ಆಗ್ತದೆ. 1 ಕೋಟಿ ಒಂದು ರಸ್ತೆ ಎಷ್ಟು ಉದ್ದ, ಆ ನಂತರ ಉಳಿಕೆ ಮತ್ತೊಂದು ಹಣ ಉದ್ದ ಮಾಡಬಹುದು. ಕಟ್ಟಡವನ್ನ ಒಂದು 4 ಗೋಡೆ ಒಂದು ಅನುದಾನದಲ್ಲಿ, ಇನ್ನು ಆಚೆ 4 ಗೋಡೆ 4 ಕೋಣೆ ಇನ್ನೊಂದು ಅನುದಾನ ಮಾಡಲಿಕ್ಕೆ ಆಗ್ತದ, ಅಥವಾ ಫ್ಲೋರ್ ಇನ್ನೊಂದು ಅನುದಾನ ಮಾಡಲಿಕ್ಕೆ ಆಗ್ತದ. ಬೇರೆ ಬೇರೆ ಅನುದಾನದಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ ತಾಂತ್ರಿಕ ತೊಂದರೆ ಆಗಿ ಇವತ್ತಾಗಿಲ್ಲ. ಇಲ್ಲದಂದ್ರೆ ಭಾರಿ ಭಾಷಣ ಮಾಡ್ತಿದ್ರು, ಹೊಡೆದು ತೆಗೆದಿದ್ರು. ನಮ್ಮ ಯಾವ ಕಂಪ್ಲೇಂಟ್ ಇದ್ರು ಕೂಡ ಮತ್ತೆ ಅಧಿಕಾರಿಗಳು ಸಂಖ್ಯೆ ಸೇರಿಸಿದ್ರು. ತಾಂತ್ರಿಕ ತೊಂದರೆ ಅದು ಕೂಡ ಆಯಿತು. ಯಾವ್ದಕ್ಕೆ ಇಡಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ಸಂತೆಯಲ್ಲಿ ಶಿಫ್ಟ್ ಮಾಡಿದ್ರಲ್ಲ, ಯಾಕೆ ಸಂತೆ ದಾರಿ ಆಗಿರ್ತದೆ ಅಲ್ಲಿ ಇವರು ಹೋರಾಟ ಮಾಡಿದವರು, ಸಂತೆ ಆಗಿ ಹೀಗೆ ಅಂತೇಳಿ. ಸಂತೆ ಹೋರಾಟದ ಒಬ್ಬ ಬಿಜೆಪಿ ನಾಯಕರಿಗೆ ಸಂತೆ ವಿಚಾರ ನಾನು ಹಾಕಿದಾಗ ಮುಂಚಿನ ಇದನ್ನ ಹೆಸರುವುದಿಲ್ಲ, ನನಗೆ ವಾಟ್ಸಪ್ ಮಾಡಿದ್ದಾರೆ. ಸಂತೆಗೆ ಬೆಂಕಿ, ಸಂತೆ ಉಳಿಸಬೇಕು ಅಂತ ಹೋರಾಟ ಮಾಡಿದ ಬಿಜೆಪಿ ಮುಂಚಿನ ನಾಯಕ, ಆ ಹೋಟೆಲಿದ್ದ ನಾಯಕ. ನಾನು ಈ ವಿಚಾರವನ್ನು ನಾನು ವಾಟ್ಸಪ್ ಹಾಕಿದಾಗ ಅದನ್ನು ನನಗೆ ಕಳಿಸಿದ್ದು, ಸಂತೆಗೆ ಬೆಂಕಿ, ಸಂತೆಗೆ ಬೆಂಕಿ. ಕಾಳಜಿ ಎಲ್ಲರಿಗಿತ್ತು ಅಂದ್ರೆ ಬರೀ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ವಿರೋಧಿಸುವಂತ ಕಾರ್ಯಕ್ರಮ ಅವತ್ತ. ಇದು ಸರಿಯಾದ ನಾನು ಕೇಳೋದು. ಎಂಪಿಗೆ ಬೇಕಿತ್ತು ಐಚರಾಮಿ ಕಚೇರಿ ನೋಡಿದ್ರೆ ನೀವೊಮ್ಮೆ ಹೋಗಿ ನೋಡಿ. ನಾನು ಹೋಗಿದ್ದೇನೆ, ನೋಡಿಲ್ಲ ಹೇಗಿತ್ತು ಕಚೇರಿ. ಎಂಪಿಗೆ ಮಾಡ್ಬೋದು, ಬಿಜೆಪಿ ಅವರು ಯಾರು ಬೇಕಾದ್ರೆ ಮಾಡ್ಬೋದು, ಕಾಂಗ್ರೆಸ್ ಅವ್ರು ಏನ್ ಮಾಡ್ಬಾರ್ದು. ಈಗ ಕಟ್ಟಡಕ್ಕೆ ಅನುದಾನ ಮಾಡಿದ್ದೆ ನಗರಸಭೆ ಪ್ರಾಪರ್ಟಿ, ನಗರಸಭೆ ಅನುದಾನ ಉಪಯೋಗ ಮಾಡಿದೆ ಅಲ್ವಾ. ಇನ್ನೂ ಇದೆ, ಇನ್ನು ಒಂದೊಂದೊಂದೇ ಬರ್ತದೆ. ಸಾಕರ ಸೇರಿ ಸಾಕ.